ಮಾವಿನ ಎಲೆ ಗೊಂಚಲು ಬೇಕು, ಅದಕ್ಕೆ ಹೋಗ್ತಾ ಇದ್ದೇನೆ. ಬ್ಯಾಕ್ ಸೈಡ್ ನೋಡಿ ಮನೆ ಇದೆ. ಕೇಪಲ ಹೂ ಹುಡ್ಕೊಂಡು ಬಂದೆ, ಆದರೆ ಇಲ್ಲಿ ಕೇಪಲ ಹಣ್ಣಾಗಿದೆ ನೋಡಿ. ಎತ್ತರ ಇವತ್ತು ಮನೆಯಲ್ಲಿ ತಂಬಿಲ ಇದೆ, ಹಾಗೆ ರೆಡಿ ಮಾಡ್ತಾಯಿದ್ದೇವೆ ನಾವು. ಅಲ್ಲಿ ಚೈತ್ರ ತುಂಬ ಬ್ಯುಸಿ ಆಗಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನೋಡಿ. खाजा दे पोर्शन ಬೇನ್ ಅವಸ್ಥೆನೆ. ರಾಯನ್ ಇಲ್ಲಿ ಮಲಗಿದ್ದಾನೆ. ಸೊ ಅವನು ಮಲಗುವಾಗ ನಮ್ಮದೆಲ್ಲ ಕೆಲಸ ಮಾಡಿ ಮುಗಿಸ್ಬೇಕು, ಇಲ್ಲಾದರೆ ಅವನು ಕೆಲಸ ಮಾಡಲಿಕ್ಕೆಲ್ಲ ಬಿಡೋದಿಲ್ಲ. ಅದಕ್ಕೋಸ್ಕರ ನಾನು ಸ್ನಾನ ಮಾಡಿಸಿ ಮಲಗಿಸಿದೆ. ಇನ್ನು ಕಣ್ಣೆಲ್ಲ ಉರಿ ಬರ್ತಾ ಉಂಟು, ಒಳಗಡೆ ಎಲ್ಲ ಫುಲ್ ಬ್ಯುಸಿ. ನಮ್ಮದು ಇವತ್ತು ಅಗೇಲು ಸೇವೆ ಅಲ್ಲ ವರ್ಷದ್ದು, ಸೊ ಹಾಗೆ ಅಗೇಲು ಸೇವೆ ಇತ್ತು. ಹಾಗೆ ಎಲ್ಲ ಇವತ್ತು ಫುಲ್ಲು ನಮ್ಮದು ಕ್ಲೀನಿಂಗ್ ಎಲ್ಲ ಆಗಿ ಈಗ ಅಡುಗೆದು ತಯಾರಿ ಆಗ್ತಾ ಉಂಟು. ಇನ್ನು ಮಧ್ಯಾಹ್ನ ನಂತರ ಪುನಃ ಫುಲ್ ಬ್ಯುಸಿ ಆಗ್ತಿದೆ. ಸೊ ಈಗ ನನ್ನ ಹಸ್ಬೆಂಡ್ ಸ್ವಲ್ಪ ಫ್ರೀ ಇದ್ದರು, ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಳಿದರು. ಇನ್ನು ನಾನು ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲಲ್ಲ. ಸೊ ಹಾಗೆ ಫಸ್ಟ್ ಕೆಲಸ ಎಲ್ಲ ಮುಗಿಸಿದರೆ ಮತ್ತು ಸಾಯಂಕಾಲದಕ್ಕೆ ಸ್ವಲ್ಪ ಫ್ರೀ ಇತ್ತು, ಜಾಸ್ತಿ ಏನಿಲ್ಲ. ರಾಯನ್ನು ಕೂಡ ಮಲಗಿದನಲ್ಲ, ಅವನಿದ್ದಾಗ ಅವನಿಗೆ ಸ್ವಲ್ಪ ಎಲ್ಲ ಊಟ ಎಲ್ಲ ಕೊಡಲಿಕ್ಕೆ ಅಲ್ಲಿನ ಟೈಮ್ ಹೋಗ್ತದೆ, ಮತ್ತೇನು ಕೆಲಸ ಆಗೋದಿಲ್ಲ. ಅದಕ್ಕೋಸ್ಕರ ಅವನು ಹೇಳುವ ಮುಂಚೆ ಸ್ವಲ್ಪ ಕೆಲಸ ಮಾಡಿ ಮುಗಿಸಿದರೆ ಮತ್ತೆ ನಮಗೆ ಸ್ವಲ್ಪ ಫ್ರೀ ಆಗ್ತಾ ಹೇಳಿ ಈಗ ನಾವು ಕೆಲಸ ಮಾಡ್ತಿದ್ದೇವೆ. ಸ್ವಲ್ಪ ಕೇಪಲ ಹೂವು ಬೇಕು, ಕೇಪಲ ಹೂವು ಮತ್ತು ಹಲಸಿನ ಎಲೆ ಗೊಂಚಲು ಮತ್ತು ಮಾವಿನ ಎಲೆ ಗೊಂಚಲು ಬೇಕು, ಅದಕ್ಕೆ ಹೋಗ್ತಾ ಇದ್ದೇನೆ. ಬ್ಯಾಕ್ ಸೈಡ್ ನೋಡಿ ಮನೆ ಇದೆ. ಈಗ ನಾನು ಮೇಲೆ ಹೋಗ್ತಿದ್ದೇನೆ. ಇಲ್ಲಿ ನೋಡಿ ಈ ಥರ ಇದೆ. ಇಲ್ಲೆಲ್ಲ ತುಂಬ ಇತ್ತು ಕೇಪಲ ಹೂವೆಲ್ಲ, ಬರದೇ 1 ವರ್ಷ ಆಯಿತು. ನೋಡಬೇಕು, ಇವಾಗ ಇರ್ಬೋದು, ನೋಡಬೇಕು. ಮಳೆಗಾಲ ಅಲ್ಲ, ಇರುತ್ತೆ, ನೋಡ್ತಾ ಹೋಗಬೇಕು ಎಲ್ಲಿ ಸಿಗುತ್ತೆ ಅಂತ. ನಾವು ಔಟ್ಸೈಡಿಂದ ಎಷ್ಟು ಹೂವು ತಂದರು ದೈವದ ಕೆಲಸ ಆಗುವಾಗ ಸ್ವಲ್ಪ ಕೇಪಲ ಹೂವು ಬೇಕೇ ಬೇಕು, ಇಲ್ಲಾಂದರೆ ಆಗಲ್ಲ. ದೇವರದ್ದು ಕೆಲಸ ಆಗುವಾಗ ನಮಗೆ ಕೇಪಲ ಹೂವು ಬೇಕೇ ಬೇಕು. ಅದಕ್ಕೆ ಈಗ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡಬೇಕು ಎಲ್ಲಿದೆ ಅಂತ. ನೋಡಿ ಗುಡ್ಡದಲ್ಲೆಲ್ಲ ಇದೆಲ್ಲ ಜಾಗ ಎಲ್ಲ ಲೆವೆಲ್ ಮಾಡಿ ಪ್ಲಾಟ್ ಮಾಡ್ತಿದ್ದಾರೆ. ಮುಂಚೆ ಒಬ್ಬರದ್ದೇ ಜಾಗ ಇತ್ತು, ಎಲ್ಲ ಸೇಲ್ ಮಾಡಿದ್ದಾರೆ. ಸೇಲ್ ಮಾಡಿ ಈಗ ಪ್ಲಾಟ್ ಮಾಡಿ ಮಾಡ್ತಾ ಇದ್ದಾರೆ. ರೋಡೆಲ್ಲ ಆಗಿದೆ ನೋಡಿ, ಡಾಮರ್ ರೋಡ್. ಅದೊಂದು ಮರ ಬಿದ್ದಿದೆ ಇಲ್ಲಿ, ಯಾರೂ ನೋಡುವವರಿಲ್ಲ ಇಲ್ಲಿ. ಮರ ಬಿದ್ದು ಎಷ್ಟು ಸಮಯ ಆಯಿತು, ತೆಗೆದೊಂದು ಸೈಡಿಗೆ ಹಾಕ್ಲಿಕ್ಕೆ ಯಾರು ಬರ್ದಿಲ್ಲ. ಅಕೇಶಿಯದ ಮರ. ಡ್ರೈನೇಜ್ ಸಿಸ್ಟಮ್ ನೋಡಿ, ಗುಡ್ಡದಿಂದೆಲ್ಲ ಬಂದ ನೀರು ಇದರ ಮುಖಾಂತರ ಹೋಗಿ ರೋಡಿಂದ ಅಡಿಯಲ್ಲಿ ಪಾಸ್ ಆಗುತ್ತೆ. ಮುಂಚೆಲ್ಲ ಇದು ನೀರು ಬಂದೆಲ್ಲ ಅಲ್ಲಿ ರೋಡಲ್ಲಿ ಬರ್ತಾಯಿತ್ತು, ಈಗ ಎಲ್ಲ ಡ್ರೈನೇಜ್ ಸಿಸ್ಟಮ್ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ನೋಡಿ ಕೇಪಲ ಹೂ ಹುಡ್ಕೊಂಡು ಬಂದೆ, ಆದರೆ ಇಲ್ಲಿ ಕೇಪಲ ಹಣ್ಣಾಗಿದೆ ನೋಡಿ. ಕೇಪಲ ಹಣ್ಣು, ಇದು ಕೇಪಲ ಹಣ್ಣು. ಮುಂಚೆಲ್ಲ ತುಂಬ ತಿಂತಿದೆ ನೋಡಿ. ಹೂ ಹೋಗಿ ಹಣ್ಣಾಗಿದೆ, ಹೂ ಕಾಣಿಸ್ತಾ ಇಲ್ಲ. ಇಲ್ಲಿ ಒಂದಿದೆ, ಒಂದು ಹೂ ತೆಗಿದೆ, ಎಲ್ಲೂ ಸಿಗದಿದ್ದರೆ. ಓಕೆ,
ಮುಂದೆ ನೋಡ್ಕೊಂಡು ಹೋಗ್ಬೇಕು. ಒಂದು ಹಣ್ಣು ತೆಗೆದು ತಿನ್ನುವ. ಹೇಗಿದೆ ನೋಡು, ನೋಡಿ ಹೇಗಿದೆ, ಚೆರ್ರಿ ಥರ ಇದೆ ನೋಡಿ, ಹೇಗಿದೆ ಕಾಣಿಸ್ತದೆ, ಚೆರ್ರಿ ಥರ ಕಾಣಿಸ್ತಾ ಇದೆ. ಒಂದು ತಿಂದು ನೋಡಬೇಕು. ತುಂಬ ಟೇಸ್ಟ್ ಇದೆ. ಮುಂಚೆಲ್ಲ ತುಂಬ ತಿಂತಿದೆ, ಈಗ ಯಾರು ಬರಲ್ಲಲ್ಲ ಇಲ್ಲಿ ನಡ್ಕೊಂಡು. ಹಾಗೆ ಮುಂಚೆ ಸ್ಕೂಲಿಗೆ ನಾವು ಇದೇ ರಸ್ತೆಯಲ್ಲಿ ಹೋಗ್ತಿದ್ದೆ. ಮಳೆಗಾಲ ಬಂದಂದರೆ ಇದೇ ರಸ್ತೆಯಲ್ಲಿ ಸ್ಕೂಲಿಗೆ ಹೋಗ್ತಿದ್ದೆ. ರಸ್ತೆ ಅಂದರೆ ಮುಂಚೆ ರಸ್ತೆ ಇದ್ದಿಲ್ಲ, ಗುಡ್ಡ ಇತ್ತು, ಗುಡ್ಡದಲ್ಲಿ ಹೋಗ್ತಾಯಿದ್ವಿ. ಎಲ್ಲ ಕೇಪಲು ಎಲ್ಲ ಬಿದ್ದೋಗಿದೆ. ಒಂದು ಗುಚ್ಛ ಒಂದು 4-5 ಗುಚ್ಛ ಸಿಕ್ಕಿದ್ರೆ ಸಾಕು. ಒಂದು ಸಿಕ್ತು ನೋಡಿ, ಇಷ್ಟೇ. 4-5 ಗುಚ್ಛ ಸಿಕ್ಕಿದರೆ ಸಾಕು ಕೇಪಲು. ನೋಡಬೇಕು, ಹುಡ್ಕೊಂಡು ಹೋಗ್ಬೇಕು. ಮಧ್ಯಾಹ್ನ ಆಗಿದೆ ನೋಡಿ, ಫುಲ್ ವೆದರ್ ಹೆಂಗಿದೆ, ಸೂಪರ್ ವೆದರ್. ಲೊಕೇಶನ್ ನೋಡಿ, ಅದೆಲ್ಲ ಹೊಸ ಮನೆ ಕಟ್ಟಿದ್ದು 4-5 ವರ್ಷ ಆಯ್ತಂತ. ಈಗ ಒಂದೊಂದೇ ಪ್ಲಾಟ್ ಮಾಡಿ ಸೇಲ್ ಮಾಡ್ತಿದ್ದಾರೆ. ಇಲ್ಲೊಂದು 2 ಮನೆ ಕಟ್ತಾಯಿದ್ದಾರೆ ನೋಡಿ. ಡಿಸೈನ್ ಸೇಮ್ ಡಿಸೈನ್ ಇದೆ. ಏನು ಮಾಡ್ತಾರೆ ಅಂದರೆ ಕಾಂಟ್ರಾಕ್ಟರೆಲ್ಲ ತಗೊಂಡು ಜಾಗ ತಗೊಂಡು ಅದರಲ್ಲಿ ಮನೆ ಕಟ್ಟಿ ಮತ್ತೆ ಸೇಲ್ ಮಾಡ್ತಾರೆ. ಎಲ್ಲ ರೆಡಿಮೇಡ್ ಮನೆ ಥರ ಫುಲ್ಲು ರೆಡಿ ಆದಮೇಲೆ ಸೇಲ್ ಮಾಡ್ತಾರೆ. ಆ ಥರ ಜಾಸ್ತಿ ಮಾಡ್ತಾಯಿದ್ದಾರೆ ಈಗ ಈ ಕಡೆ ಎಲ್ಲ. ಇಲ್ಲಿ ನೋಡಿ, ಇಲ್ಲಿದೆ ಒಂದು 2-3 ಗೊಂಚಲಿದೆ ಕೇಪಲು, ತೆಗಿಬೇಕು. ಇಲ್ಲಿ ನೋಡಿ, ಇಲ್ಲೂ ಗೊಂಚಲಿದೆ ಕೇಪಲ ಹೂವಿತ್ತು. ಆದರೆ ಇಲ್ಲೊಂದು ಗೊಂಚಲು ನೋಡಿ, ಎಷ್ಟು ದೊಡ್ಡ ಗೊಂಚಲು ಸಿಗಬೇಕು, ಒಳ್ಳೆಯದಿದ್ದು ನೋಡಿ. ಇಷ್ಟಾಯಿತು, ಇಷ್ಟು ಸಾಕು. ಈಗ ಇಲ್ಲಿ ನೋಡ್ಕೊಂಡು ಹೋಗಬೇಕು, ಎಲ್ಲಾದರೂ ಕಂಡ್ರೆ ತೆಗಿಬೇಕು, ಇಲ್ಲಾಂದರೆ ಸಾಕು ಇಷ್ಟು. ಅಲ್ಲಿ ಒಂದು ಗಿಡದಲ್ಲಿದೆ, ಕಾಣಿಸ್ತಿದೆ ವಿಡಿಯೋದಲ್ಲಿ ಗೊತ್ತಿಲ್ಲ, ಹತ್ರ ಹೋಗಿ ನೋಡಿ ತೋರಿಸ್ತೇನೆ. ತೆಗೋಬೇಕು. ಇದಂದರೆ ಇದರಲ್ಲಿ ನಮ್ಮದು ಮನೆಯಲ್ಲಿ ಬೆಳೆಸ್ಬೋದು, ಆದರೆ ಕಾಡು ಕೇಪಲು ಒಳ್ಳೆಯದು. ಇದು ಮನೆಯಲ್ಲಿ ಬೆಳೆಸಿದಷ್ಟು ದೈವದ ಕಾರ್ಯಕ್ಕೆಲ್ಲ ಒಳ್ಳೆಯದಲ್ಲ. ಕಾಡು ಕೇಪಲ ಹೂ ಬೇಕಂತ ಅದಕ್ಕೆ ನೋಡಿ ಇಷ್ಟಿದೆ. ಇಲ್ಲೊಂದು ಗಿಡದಲ್ಲಿದೆ ನೋಡಿ, ಕಾಣಿಸ್ತಿದೆ ನಿಮಗೆ? ಇಲ್ಲಿದೆ, ಸಾಕಿಷ್ಟು. ಇದನ್ನು ತಗೊಂಡು ಹೋಗ್ಬೇಕೀಗ. ಎತ್ತರ ಸೊ ನಾನು ಈಗ ಸ್ನಾನ ಎಲ್ಲ ಮುಗಿಸಿ ಬಂದದ್ದು. ಈಗ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಆಗ ಸ್ವಲ್ಪ ಕಲಶ ಕಟ್ಟಲಿಕ್ಕಿತ್ತು, ಹಾಗೆ ಕಲಶದ ಪೂಜೆ ಆಗ್ತಿತ್ತು. ಈಗ ದೈವದ ಪೂಜೆ ಆಗ್ತಾ ಉಂಟು. ಸೊ ಹಾಗೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡಿ ಬಂದದ್ದು. ಈಗ ಮಗು ಕೂಡ ಮಲಗಿದ್ದಾನೆ, ನಾನೀಗ ಮಲಗಿಸಿದ್ದೀನಿ. ಇನ್ನು ಅವನು ಎದ್ದ ತಕ್ಷಣ ಮತ್ತೆ ಅವನದೇ ಆಗ್ತದಲ್ಲ. ಸೊ ಹಾಗೆ ನಾವೆಲ್ಲ ಮುಗಿಸಿದರೆ ಕೆಲಸ ಎಲ್ಲ ಮತ್ತೆ ಆರಾಮಾಗ್ತದೆ. ಇನ್ನು ದೈವಕ್ಕೆ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತದೆ ಈಗ. ಸೊ ಹಾಗೆ ನಾನು ಈಚೆ ಸೈಡ್ ಮನೆಯಲ್ಲಿ ಮಲಗಿಸಿದ್ದೇನೆ. ಅಲ್ಲಿ ಮಲಗಿಸಿದ್ರೆ ಉಂಟಲ್ಲ, ಫುಲ್ಲು ಕಣ್ಣೆಲ್ಲ ಉರಿ ಬಂದವನಿಗೆ ಮಲಗಲಿಕ್ಕೆ ಕೇಳಿಲ್ಲ. ಅದಕ್ಕೋಸ್ಕರ ಇಲ್ಲಿ ಈ ರೂಮಲ್ಲಿ ಈ ರೂಮಲ್ಲಿ ಕರ್ಕೊಂಡು ಬಂದು ಮಲಗಿಸಿದ್ದೇನೆ. ಪಾಪಾ ಅಲ್ಲೆಪ್ಪುನು
ಸುಯೆ ಪರೆ ಎಕ್ಸ್ಪೀರಿಯನ್ಸ್ ಯಾನಿಲ್ಲ ಯಾ ಆ ಯಾನಿಲ್ಲ ಓಲ ಮಸ್ತ್ ಗಾಡಿ ಒಂದು ಗ್ರಾಮದ ಎಲ್ಲಿ ಗಾಡಿ ಬಾರಿ ಕಂಟಿಸಿ ಸಂಜಿಂದ ಆಹಾ ಬೆಚ್ಚಾರ್ ಪೂಜೆಗೆನಾ ದಚ್ಚು ಐಬಲ್ ಪುಂತುಲು ಇಲ್ಲಿ ನಂಜು ಗಾಡಿ ಇದು ಪೋಯ್ ಹಾಯ್ ಪಲ್ಲೆ ಚಿಕನ್ ಮೂಕಿನ ಚಗ್ಗೆನು ಚಿಕನ್ ಮೂಕಗ್ಗೆ ನಿಂಚ ಮೂಕಗ್ಗೆ ನಿಂಚಪ್ಪ ಮೂಕಗ್ಗೆ ನಿಂಚ ಚಿಕನ್ ಮೂಕಗ್ಗೆ ನಿಂಚ ಮೂಕೊಂಡು ಮೂಕು ಚಿಕನ್ ಮೂಕೊಂಡು ಗಾಡಿ ಪೋಯ್ ಗಾಡಿ ಪೋಯ್ ಬಡ್ಚಿಗೆ ಬಡ್ಚಿ ಗಾಡಿ ಬಚ್ಚಿ ಹೋಗಿ ಓಲು ಇದಕ್ಕೆ ಬಲಸದಂದು ಅವು ಪಡ್ದಾಗುತ್ತೆ ಒಳ್ಳೆ ಹಿಡಿತೆ ಒಂದು 5-6 ಜನ ಕಾಣಗ ನಿಕ್ಕಟ್ಟಪ್ಪನೆ ಕೊರಕ್ಕೆ ದಾಂಡ ಬಡ್ಸ ಇಚ್ಚತ್ತಿತ್ತು ರಪ್ಪ ಹಾಕುನತ್ತ ಮೇರ್ ಇನ್ನು ಡೈಲಾಗ್ ಮೇರ್ ಬನ್ನಿ మరి పాపుడు పోయిదా ನೀತುಲ್ಲ ತರ್ರದಾನಿ ಆಯ್ ಪೂರ ಫಸ್ಟ್ ಪೋಪುಡು ದುಂಬ ಆಯ್ತ ಈ ಹತ್ತಿದೆ ಈಗ ನಾಚಿಗೋಡು ಏಪ ಬಂತ ಬೇರೆ ಅವ ಪಂಡಗಳು ಹೋಗು ಪೂಜೆ ಪಣಂದಗಳು ಬೇಗ ಲೆಕ್ಕಾಡಿಂಚಿ ಕಾಪು ಒರಿ ನೂಡ್ದ ಇರೇನೆ ಮೊಲೇನೆ ಮೊಲೇನೆ ಮುಜ್ಜಾನೆ ಒಟ್ಟು ಮಲ್ಪೋಡು ಜುವ ತೋರೋಗ ಈಗ ಒಂದೇನ ಜೇಲಕ್ಕ ಮೊಗಲಿಲ್ಲ ಬೈದ್ ನಗುಲು ಅಪುರನೇ ಇದ್ದೆ ಇದು ದೈವಕ್ಕಂತ ಕೋಳಿ ಇದು ಮಾಡಿದ್ವಲ್ಲ ಸೊ ಅದನ್ನು ಇದರಲ್ಲಿ ಬೇಯಿಸಿ ಸೊ ಅದನ್ನು ಇದರಲ್ಲಿ ಬೇಯಿಸಬೇಕು ಮಣ್ಣಿದು ಬಿಸಿಲೆಯಲ್ಲಿ ಬೇಯಿಸ್ಬೇಕು ಇದಕ್ಕೆ ಉಂಟಲ್ಲ ಎಣ್ಣೆಲ್ಲ ಹಾಕಿ ಒಗ್ಗರಣೆಲ್ಲ ಕೊಡಲಿಕ್ಕಿಲ್ಲ ಸೊ ಕೋಳಿಗೆ ಈರುಳ್ಳಿ ಮತ್ತು ಉಪ್ಪು ಮತ್ತು ಅರಶಿನೆಲ್ಲ ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಡಲಿಕ್ಕೆ ಮತ್ತು ಇದರದ್ದು ಉಪ್ಪೆಲ್ಲ ನೋಡಲಿಕ್ಕಿಲ್ಲ ಎಷ್ಟು ಖಾರ ಆಗಿದೆ ಅಂತ ಏನು ನೋಡಲಿಕ್ಕಿಲ್ಲ ಮಸಾಲ ಹಾಕಿ ಬೇಯಿಸಿದ್ರಾಯಿತು ಬೆಂದಿದಿಲ್ವಂತ ಸಹ ನೋಡಲಿಕ್ಕಿಲ್ಲ ಹಾಗೆ ಇದನ್ನು ಬೇರೆಯೇ ಪಾತ್ರೆಯಲ್ಲಿ ಮಾಡಿ ಮತ್ತು ಇದು ದೈವಕ್ಕೆ ಬಳಸಿಡಲಿಕ್ಕೆ ಸೊ ಮತ್ತು ಎಕ್ಸ್ಟ್ರಾ ಕೋಳಿ ಮಾಡಿದ್ದೇವಲ್ಲ ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಸೊ ಹಾಗೆ ಇಲ್ಲಿ ನಾವು ಇದನ್ನು ನಾನೀಗ ಮಾಡ್ತಿದ್ದೇನೆ ಸೊ ಇಲ್ಲಿ ಉಂಟಲ್ಲ ಸಾಂಬಾರು ರೆಡಿಯಾಗಿದೆ ಅಲ್ಲಿ ಉಂಟು ಕೋಳಿ ಸುಕ್ಕ ರೆಡಿ ಮಾಡಿಟ್ಟಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಈಗ ಪೂಜೆ ಸ್ಟಾರ್ಟ್ ಆಗ್ತದೆ ಬಾವೆಲ್ಲ ಮಾಮಿಲಿ ಒಳ್ಳೆಯ ತೆಂಗಲೆಲ್ಲ ಕೊಡ್ಲಿಲ್ಲ ನಮ್ಮ ತೋರಿದ್ದೇನೆ ಎಂಕುಲಿಲ್ಲ ಜಾಬಿದಾಗೆ 4 ಕರೆ ನಂಬುದನ್ನು ಕುಟುಂಬ ಆನು ಕೊಡ್ದು ಮಿಗ್ಲಿ ಪಲೆ ಮಿಗ್ಲಿ ಪಲ್ಲಿ ಕಮ್ಮಲರತೆ ಕೊದ್ದೆ ಇಷ್ಟೇ ಬಂಧು ಬಾಂಧವ್ಯದಿಂದ ಮುದಿತು ದಾದಾ ಇಂತ ಆದಿನತ್ತು ವರ್ಷಾದಿಕೊಂಡು ಕಾಲಾದಿವತ್ತು ಕಾಲಾದಿಕೊಂಡು ವರ್ಷಾದಿವತ್ತಲು ದಾದಾ ಇಂತ ಆದಿಪತ್ತು ಕಾಂತವೈದನ ಕಟ್ಟ ಪ್ರಕಾರವಾದ ಬೇಕಾದ ಕೊಟ್ಟರು ಕಲಶ ಕಟ್ಟಲು ಈ ಕೊಟ್ಟರು ಮೈಯದ ಅಗೆಲ್ದ ಸೇವೆ ಈಗ ಮನಸ್ಸುನಾಟನಲ್ಲಿ ಜೋಡಣೆ ಅನೇಕ ತರದ ಕೈ ತಪ್ಪು ಬಾಯಿ ತಪ್ಪು ಆಚಾರ ವಿಚಾರ ತಪ್ಪು ಗೋವಿಂಚಿತ್ತನ ಕೋಪ ಪತ್ತಡ ಕೊನೆಯಂಚಿತ್ತನ ಸೇವೆಯನ್ನು ಕೊಲ್ಲು ನಿನ್ನ ಬಾಲ್ಬಂಡಾರ ಒಪ್ಪಿತಲ್ಲ ಈ ಕುಟುಂಬ ವರ್ತನಚಿತ್ತನ ದುರಿತೈತನ ಊಹಿಂಚಿತ್ತನ ತಟ್ಟಪಾರಲ್ಲ ಕುಟುಂಬನ ಕಾತ ರಕ್ಷಣೆ ಮಲ್ಪಲ ಅದನ್ನ ಮನಸ್ಸಿರದ ಆದ ಮಾತ ಆಶೆ ಆಕಾಂಕ್ಷೆಗಳನ್ನ ಸರ್ವದ ಮಲ್ಪಾದ
ಹಾಂ ಬರೋಸಿನೇ ಎಲ್ಲ ಟಿ ವಿ ವರ್ಕ್ ಮಾಡ್ಚಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.